ಶ್ರಾವಣ ಮಾಸದ ಅಮಾವಾಸ್ಯೆಯಂದು ಕೊಡಿಪ್ಪಾಡಿ ತೀರ್ಥ ಅನ್ನುವಂಥ ಖ್ಯಾತಿಯನ್ನು ಪಡೆದಿರುವಂಥ ಕೊಡಿಪ್ಪಾಡಿ ಜನಾರ್ದನ ಸ್ವಾಮಿ ದೇವಸ್ಥಾನದ ಕೆರೆಯಲ್ಲಿ ಸ್ನಾನ ಮಾಡುವಂತಹ ಪ್ರತೀತಿ ಈ ವರ್ಷವೂ ಕೂಡ ಬಹಳ ಅದ್ಧೂರಿಯಾಗಿ ನಡೆದಿದೆ. ಸಾವಿರಾರು ಜನ ಭಕ್ತರು ಬಂದು ಇಲ್ಲಿ ಸ್ನಾನವನ್ನು ನೆರವೇರಿಸಿಕೊಂಡು ಹೋಗಿದ್ದಾರೆ. ಪ್ರಮುಖವಾಗಿ ಈ ಒಂದು ಕೆರೆಯಲ್ಲಿ ಈಗ ತೀರ್ಥ ಸ್ನಾನವನ್ನು ಮಾಡಿದರೆ ಹಲವಾರು ರೋಗ ರುಜಿನಗಳು ವಾಸಿಯಾಗ್ತವೆ ಅನ್ನುವಂತಹ ನಂಬಿಕೆಗಳಿದ್ದಾವೆ. ಬಹಳಷ್ಟು ಜನಕ್ಕೆ ಇಲ್ಲೊಂದು ಹರಕೆ ಕಟ್ಟಿಕೊಂಡ ಕೂಡಲೇ ಬಹಳಷ್ಟು ರೋಗ ರುಜಿನಗಳು ವಾಸಿ ಆದದಿದೆ. ಅವರು ಹರಕೆ ಕಟ್ಕೊಳ್ಳೋದೇ ಹೀಗೆ ಏನು ಅಂತಂದರೆ ಶ್ರಾವಣದ ಅಮಾವಾಸ್ಯೆಯಂದು ಬಂದು ಕೊಡಿಪ್ಪಾಡಿಯ ಕೆರೆಯಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತೇನೆ ಅನ್ನುವಂಥ ರೀತಿಯಲ್ಲಿ ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ. ಈ ಹರಕೆಯನ್ನು ಕಟ್ಟಿಕೊಂಡು ಇವತ್ತು ಹರಕೆ ತೀರಿಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಬಹಳಷ್ಟು ಮಂದಿ ತಮ್ಮ ದೇಹದಲ್ಲಿರುವಂಥ ಕೆಡು ಹೋಗಬೇಕು ಅನ್ನುವಂಥ ಕಾರಣಕ್ಕಾಗಿ ಹರಕೆ ಕಟ್ಟಿಕೊಂಡವರಿದ್ದಾರೆ. ಬಹಳಷ್ಟು ಮಂದಿ ಆ ಹರಕೆ ತೀರಿದೆ, ಆದರೆ ತೀರ್ಥ ಸ್ನಾನವನ್ನು ಮಾಡಿರಲಿಲ್ಲ. ಹರಕೆ ತೀರಿರೋದಕ್ಕೆ ನಾವು ಈ ತೀರ್ಥ ಸ್ನಾನವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಜೊತೆಗೆ ಇಲ್ಲಿಯ ಸ್ಥಳೀಯರು ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇದನ್ನು ಪ್ರತಿ ವರ್ಷದ ಆಚರಣೆಯಂತೆ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಈ ಆಚರಣೆ ಮಾಡ್ತಾ ಸಾಕ್ತಾರೆ. ಜೊತೆಗೆ ಭಕ್ತಿಯಿಂದ ಈ ಆಚರಣೆಯನ್ನು ಮಾಡಿ ತಮ್ಮ ಸಂಪ್ರದಾಯವನ್ನು ಪಾಲಿಸ್ತಾ ಬರ್ತಾ ಇದ್ದಾರೆ. ಈ ಊರಿನವರು ಕೂಡ ಪ್ರತಿ ವರ್ಷ ಬರ್ತಾಯಿದ್ರೆ ಈ ಊರಿನವರಿಂದ ತಿಳಿದಂಥದ್ದು ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ತಿಳಿದಂಥವರು ಬಹಳಷ್ಟು ಮಂದಿ ಇಲ್ಲಿ ಬಂದು ಕೊಡಿಪ್ಪಾಡಿ ಜಾತ್ರೆಯಲ್ಲಿ ಭಾಗಿಯಾಗೋದು. ಅವರು ಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬರ್ತಾರೆ. ಈ ಒಂದು ಕೊಡಿಪ್ಪಾಡಿ ತೀರ್ಥದ ಪ್ರತೀತಿ ಏನು, ಐತಿಹ್ಯ ಏನು ಎಲ್ಲವನ್ನೂ ಕೂಡ ಇಲ್ಲಿಯ ಅರ್ಚಕರು ನಮಗೆ ತಿಳಿಸ್ಲಿಕ್ಕಿದ್ದಾರೆ. ತೀರ್ಥ ಸ್ನಾನದ ವಿಶೇಷತೆಯ ಬಗ್ಗೆ, ಕೊಡಿಪ್ಪಾಡಿ ತೀರ್ಥದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜನಾರ್ದನ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ಈ ಒಂದು ಶ್ರಾವಣ ಅಮಾವಾಸ್ಯೆಯ ತೀರ್ಥ ಕೊಡಿಪ್ಪಾಡಿ ತೀರ್ಥ ಅಂತಲೇ ಪ್ರಸಿದ್ಧಿ. ಹೇಗೆ ಈ ತೀರ್ಥ ಸ್ನಾನದ ವಿಶೇಷತೆ ಏನು, ಐತಿಹ್ಯ ಏನು? ಕೊಡಿಪ್ಪಾಡಿ ಜನಾರ್ದನ ದೇವಸ್ಥಾನಕ್ಕೆ ಸುಮಾರು 3000 ವರ್ಷದ ಇತಿಹಾಸ ಇದೆ. ಈ ಒಂದು ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಹಿಂದೆ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಆಗಮಿಸಿ ಇಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಂಥ ಒಂದು ಪುಣ್ಯಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಶ್ರೀ ಗುರುಗಳು ತಪವನ್ನು ಆಚರಿಸಿದಂತಹ ಶ್ರೀ ಮಧ್ವಪೀಠ ಅದು ಇವತ್ತಿಗೂ ದೇವಸ್ಥಾನದಲ್ಲಿ
ಆರಾಧಿಸಲ್ಪಡುತ್ತಿದೆ, ಪೂಜಿಸಲ್ಪಡುತ್ತಿದೆ. ಶ್ರೀಮನ್ ಮಧ್ವಾಚಾರ್ಯರು ಪ್ರತಿ ವರ್ಷ ಶ್ರಾವಣ ಮಾಸದ ಅಮಾವಾಸ್ಯೆಯ ದಿವಸ ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡುತ್ತಿದ್ದದೊಂದು ಅವರ ಒಂದು ಹಿನ್ನೆಲೆ, ಚರಿತ್ರೆ. ಆದರೆ ಕೊಡಿಪಾಡಿ ಅಂತ ಒಂದು ಕುಗ್ರಾಮದಲ್ಲಿ ಅವರು ಚಾತುರ್ಮಾಸ ವ್ರತವನ್ನು ಕೈಗೊಂಡ ಸಂದರ್ಭದಲ್ಲಿ ಅವರಿಗೆ ಮನಸ್ಸಲ್ಲಿ ಒಂದು ಯೋಚನೆ ಬರ್ತದೆ, ನಾನು ಯಾವಾಗಲೂ ಕಾಶಿಯಲ್ಲಿ ಗಂಗಾ ಸ್ನಾನವನ್ನು ಮಾಡ್ತೇನೆ, ಆದರೆ ಈ ಬಾರಿ ಕೊಡಿಪಾಡಿಯಲ್ಲಿ ಇರುವ ಕಾರಣ ನನಗೆ ಗಂಗಾ ಸ್ನಾನವು ಕೈ ತಪ್ಪಿ ಹೋಯಿತು ಅಂತೇಳಿ ಅವರು ಮನಸ್ಸಲ್ಲಿ ಚಿಂತಿತರಾಗ್ತಾರೆ. ಆದರೆ ಅದೇ ದಿನ ರಾತ್ರಿ ಸ್ವಪ್ನದಲ್ಲಿ ಗಂಗಾ ಮಾತೆ ಅವರಿಗೆ ಕಾಣಿಸಿಕೊಂಡು, ನೀನಿರುವಂಥ ಪುಣ್ಯಕ್ಷೇತ್ರಕ್ಕೆ ನಾನು ಬಂದು ಅಲ್ಲಿರುವ ತೀರ್ಥ ಕುಂಡಿಗೆಯಲ್ಲಿ ನಿನಗೆ ದರ್ಶನ ಕೊಡ್ತೇನೆ, ಅಲ್ಲಿ ಮಿಂದು ಪುನೀತನಾಗು ಅಂತೇಳಿ ಕನಸಿನಲ್ಲಿ ಒಂದು ಅಭಯ ನೀಡ್ತಾಳೆ ಗಂಗಾಮಾತೆ. ಅದೇ ರೀತಿ ಆಚಾರ್ಯ ಮಧ್ವರು ಮರುದಿವಸ ಇಲ್ಲಿ ಬಂದು ಗಂಗಾಮಾತೆಯ ದರ್ಶನ ಮಾಡಿ ಒಂದು ಸ್ನಾನ ಮಾಡಿದಂಥ ಪುಣ್ಯಕ್ಷೇತ್ರ ಈ ಕೊಡಿಪಾಡಿ ಜನಾರ್ದನ ಸನ್ನಿಧಿ. ಈ ತೀರ್ಥಕ್ಷೇತ್ರದಲ್ಲಿ ಬಂದು ಸ್ನಾನ ಮಾಡಿದರೆ ಎಲ್ಲ ರೀತಿಯ ಚರ್ಮ ರೋಗಗಳು ಕೂಡ ನಿವಾರಣೆ ಆಗ್ತದೆ. ಯಾವುದೇ ರೀತಿಯಂಥ ಕೆಡು, ಆಣಿ ಇತ್ಯಾದಿ ಅಥವಾ ಶಿಬ್ಬುಂದಿ ನಾವು ಏನು ಕರಿತೇವೋ ಆ ಎಲ್ಲ ಚರ್ಮ ರೋಗಗಳು ಕೂಡ ಇಲ್ಲಿ ನಿವಾರಣೆ ಆಗ್ತದೆ. ಈ ಒಂದು ಕ್ಷೇತ್ರಕ್ಕೆ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದು, ಇಲ್ಲಿ ಅವರ ಚರ್ಮ ರೋಗ ಏನುಂಟು ಅದನ್ನು ಅವರು ಬಂದು ಅರ್ಚಕರ ಮೂಲಕ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ನಾನು ಬಂದು ಈ ನಮ್ಮ ಬಂದಂಥ ಚರ್ಮರೋಗ ಏನು ಉಂಟು ಅದೆಲ್ಲ ನಿವಾರಣೆ ಆದರೆ ಮುಂದಿನ ವರ್ಷ ಇಲ್ಲಿ ಬಂದು ದೇವರಿಗೆ ತೀರ್ಥಕೆರೆಯಲ್ಲಿ ಮೂಡಕ್ಕಿಯನ್ನು ಸಮರ್ಪಣೆ ಮಾಡಿ ತೀರ್ಥ ಗುಂಡಿಯಲ್ಲಿ ಸ್ನಾನ ಮಾಡಿ ಸೇವೆ ಮಾಡಿಸ್ತೇವೆ ಅಂತೇಳಿ ಹರಕೆ ಅವರು ಹೇಳಿಕೊಳ್ಳುತ್ತಾರೆ. ಅದೇ ರೀತಿ ಪ್ರತಿ ವರ್ಷ ಇಲ್ಲಿ ಬಂದು ಆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬರೋದು ಈ ಒಂದು ತೀರ್ಥಕ್ಷೇತ್ರಕ್ಕೆ ಸಾಕ್ಷಿಯಾಗಿದೆ. ಕಳೆದ ವರ್ಷ ಇಲ್ಲಿ ಪುತ್ತೂರಿನ ವೈದ್ಯರೊಬ್ಬರು ಅವರ ಹತ್ತಿರ ಒಬ್ಬರು ಹೋಗ್ತಾರೆ, ವ್ಯಕ್ತಿಯೊಬ್ಬರು ಚರ್ಮರೋಗ ಉಂಟು, ಅದಕ್ಕೆ ಔಷಧಿ ಬೇಕು ಅಂತೇಳಿ. ಆಗ ಆ ವೈದ್ಯರು ಹೇಳ್ತಾರೆ, ನಮ್ಮ ಹತ್ರ ಇದಕ್ಕೆ ಮದ್ದಿಲ್ಲ, ಇದಕ್ಕೆ ಕೊಡಿಪಾಡಿ ಜನಾರ್ದನ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಸ್ನಾನ ಮಾಡಿ ಆ ತೀರ್ಥದಲ್ಲಿ, ಅದು ಕಮ್ಮಿ ಆಗ್ತದೆ ಅಂತೇಳಿ. ಅದೇ ರೀತಿ ಅವರು ಇಲ್ಲಿ ಬಂದು ಪೂರ್ತಿ ಅವರ ಆ ಒಂದು ಚರ್ಮ ರೋಗ ಏನಿತ್ತು ಅದನ್ನು ಅವರು ಇವತ್ತು ನಿವಾರಣೆ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಬಂದು ಪುನೀತರಾಗಿದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ನಮಗೆ ಒಂದು ನಿನ್ನೆ ದಿವಸ ಒಬ್ಬರು ಫೋನ್ ಮಾಡಿ ಹೇಳಿದರು, ತೀರ್ಥದ ಸಮಯ ಎಷ್ಟು ಹೊತ್ತಿಗೆ ಪ್ರಾರಂಭ ಆಗ್ತದೆ ಅಂತೇಳಿ. ಅವರು ಹೇಳಿದ ಮಾತೇನೆಂದರೆ, ಅವರ ಮಗನಿಗೆ ಕೈ ಬೆರಳುಗಳ ಸಂದಿನಲ್ಲಿ ಒಂದು ಕೆಡು ಇತ್ತು, ಅದು ತುಂಬ ದೊಡ್ಡದಾಗ್ತಾ ಬಂತು. ಕೊನೆಗೆ ಅದಕ್ಕೆ ಯಾವುದೇ ದಾರಿ ಕಾಣದೆ ಅವರು ವೈದ್ಯರ ಮೂಲಕ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥ ಒಂದು ನಿರ್ಧಾರ ಮಾಡ್ತಾರೆ. ಆವಾಗ ಯಾರೋ ಅವರಿಗೊಬ್ಬರು ಹೇಳ್ತಾರಂತೆ, ನೀವು ಕೊಡಿಪಾಡಿ ತೀರ್ಥ ಸ್ನಾನ ಇವತ್ತು ಇದೇ ಸೆಪ್ಟೆಂಬರ್ 15ಕ್ಕೆ ನಡೀಲಿಕ್ಕಿದೆ, ಅಲ್ಲಿ ಹೋಗಿ ಸ್ನಾನ ಮಾಡಿ ಅಂತೇಳಿ. ಹಾಗೆ ಅವರು ಒಂದು ಹರಕೆ ಹೇಳಿಕೊಂಡು ಕೆಲವೇ ದಿನದಲ್ಲಿ ಅದು ಸಂಪೂರ್ಣವಾಗಿ ಆ ಕೆಡು ಏನಿತ್ತು ಅದು ಪೂರ್ತಿಯಾಗಿ ಮಾಯವಾಗಿ ಹೋಗ್ತದೆ. ಅದೇ ರೀತಿ ಅವರು ಇವತ್ತು ಬಂದು ದೇವರ ಸನ್ನಿಧಿಯಲ್ಲಿ ಈ ತೀರ್ಥ ಸ್ನಾನ ಮಾಡಿ ದೇವರಿಗೆ ಹರಕೆಯನ್ನು ಕೂಡ ಸಂದಾಯ ಮಾಡಿದ್ದಾರೆ. ಇದೇ ರೀತಿ ವರ್ಷದಿಂದ ವರ್ಷಕ್ಕೆ ಭಕ್ತರು ಹೆಚ್ಚಿನ ಪ್ರಮಾಣದಲ್ಲಿ ಬರುವಂಥದ್ದು ಈ ತೀರ್ಥ ಕ್ಷೇತ್ರದ ಪಾವಿತ್ರ್ಯವನ್ನು ಸಾರ್ತಾ ಇದೆ. ಇದು ಇವತ್ತು ಕೊಡಿಪಾಡಿ ತೀರ್ಥವೆಂದೇ ಬಹು ಪ್ರಸಿದ್ಧಿಯನ್ನು ಪಡಿತಾ ಇದೆ. ಕೊಡಿಪಾಡಿಯಲ್ಲಿ ಬಹಳ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಯಾಕೆಂತಂದರೆ ಬ್ರಹ್ಮಕಲಶಕ್ಕೆ ಸಜ್ಜಾಗಿದ್ದೀರಿ. ಏನು ಜೀರ್ಣೋದ್ಧಾರಗಳಾಗಿವೆ? ಯಾವಾಗ ಬ್ರಹ್ಮಕಲಶ? ನಮ್ಮ ಸಾಧಾರಣ ಮಾರ್ಚ್ ತಿಂಗಳಿಂದ ಮಾರ್ಚ್ 20ರಿಂದ ಏಪ್ರಿಲ್ 2ನೇ ತಾರೀಕು 14 ದಿನಗಳ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಮಗೆ ಈ ಕ್ಷೇತ್ರ ತಂತ್ರಿಯವರು ಕೊಟ್ಟಿದ್ದಾರೆ. ಕ್ಷೇತ್ರದ ಪರವಾಗಿ ಕೆಲಸ ಅಂತ ಹೇಳಿದರೆ, ಇಲ್ಲಿ ಹಿಂದಿನ ಕಾಲದಲ್ಲಿ ರಥೋತ್ಸವ ಇತ್ತು. ಅದು ಕಾಲಕ್ರಮೇಣ ಅಜೀರ್ಣಾವಸ್ಥೆಗೆ ಮುಟ್ಟಿ ಅದು ನಿಂತು ಹೋಯಿತು. ಇಂಥ ಸಂದರ್ಭದಲ್ಲಿ ನಮಗೆ ಪ್ರತಿ ವರ್ಷವೂ ಇಲ್ಲಿ ಆನಂತರ ಜಾತ್ರಾ ಕಾರ್ಯಕ್ರಮ ನಡೆದ ನಂತರ ದೇವರು ದೈವದ ವಾಣಿ ಮುಖಾಂತರ ನನಗೆ ಪುನಃ ರಥೋತ್ಸವ ಆಗಬೇಕು, ಧ್ವಜಸ್ತಂಭ ಆಗಬೇಕು ಎಂಬ ಒಂದು ಅಭಯವನ್ನು ದೈವದ ಮುಖಾಂತರ ನುಡಿಸ್ತಿದ್ರು. ಈ ಒಂದು ಇದನ್ನು ನಾವು ಕಾರ್ಯರೂಪಕ್ಕೆ ತರಲು ಬೇಕಾಗಿ ನಾವು ಊರಿನವರು ಹಾಗೂ ಪರ ಊರಿನವರ ಹತ್ರ ಎಲ್ಲ ಸೇರಿಕೊಂಡು ಈ ಬಗ್ಗೆ ಇದರ ಜೀರ್ಣೋದ್ಧಾರ ಕಾರ್ಯಕ್ಕೆ ಇಳಿದಿದ್ದೇವೆ. ಈಗ ಸದ್ಯಕ್ಕೆ ಧ್ವಜಸ್ತಂಭವು ರೆಡಿಯಾಗಿದೆ, ರಥದ ಕೆಲಸಗಳು ನಡೆಯುತ್ತಾ ಇದೆ ಶಿಲ್ಪಿಯವರಲ್ಲಿ. ಅದು 20ನೇ ತಾರೀಕಿನಿಂದ 2 ತಾರೀಕಿನವರೆಗೆ ಕಾರ್ಯಕ್ರಮ ನಡೆಯಲಿದೆ. ಆದರೆ ಇದು ಒಂದು ಹಳ್ಳಿ ದೇವಸ್ಥಾನ, ದೇವರ ಕಾರಣಿಗ ಎಷ್ಟೋ ಇರ್ಬೋದು, ಆದರೆ ಗ್ರಾಮ ಸಣ್ಣದು. ಹಿಂದೂ ಮನೆಗಳು ಸಾಧಾರಣ ಒಂದು 300-370 ಇದೆ ಅಷ್ಟೇ. ಇದರ ಖರ್ಚು ವೆಚ್ಚ ಒಂದು 2-2.5 ಕೋಟಿ ಅಂದಾಜು ಸಂಪೂರ್ಣ ಖರ್ಚಾಗೋಗಬೇಕಾಗ್ತದೆ. ಎಲ್ಲ ಬಿಟ್ಟು ಈಗ ರಥೋತ್ಸವ ಆದರೆ ರಥ ಇರಲಿಕ್ಕೆ ನಮಗೆ ಜಾಗ ಇಲ್ಲದಂಥ ಪರಿಸ್ಥಿತಿ ಇದೆ. ಅದನ್ನು ಖರೀದಿ ಮಾಡಬೇಕು, ಅದಕ್ಕೆ ಒಂದು 1.5 ಕೋಟಿ ಅಂದಾಜು ಅದಕ್ಕೆ ಖರ್ಚಿದೆ. ಆದ್ದರಿಂದ ಈ ಗ್ರಾಮಸ್ಥರು ಹಾಗೂ ಈಗ ಸದ್ಯದ ಇದರ ಹತ್ತಿರದ ಗ್ರಾಮವಾದ ಕಬಕ ಹಾಗೂ ಕಲ್ಲೇಗ
ಅಲ್ಲಿ ಗ್ರಾಮ ದೇವಸ್ಥಾನ ಅಂತ ಯಾವುದಿಲ್ಲ. ಇಲ್ಲಿ ಅಷ್ಟಮಂಗಲ ಚಿಂತನೆಯಲ್ಲಿ ಕೂಡ ಕಂಡುಬಂದಿದೆ. ಈ 3 ಗ್ರಾಮಗಳಿಗೆ ಕೊಡಿಪಾಡಿ, ಕಬಕ, ನಗರ, ಕಳ್ಳೆಗ ಇದಕ್ಕೆ ಇದೇ ಗ್ರಾಮ ದೇವಸ್ಥಾನ ಅಂತೇಳಿ ನಮಗೆ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದಿದೆ. ಹಾಗೆ ಅವರನ್ನು ಕೂಡ ನಾವು ಸಂಪರ್ಕಿಸಿದ್ದೇವೆ. ಅವರು ಕೂಡ ಇನ್ನು ಈ ದೇವಸ್ಥಾನಕ್ಕೆ ಬಂದು ಈ ದೇವರ ದರ್ಶನ ಪಡೆದು ಈ ಗ್ರಾಮಕ್ಕೆ ದೇವರನ್ನೇ ಗ್ರಾಮ ದೇವರೆಂದು ಒಪ್ಪಿಕೊಳ್ಳುವುದಂತ ತೀರ್ಮಾನಿಸಿದ್ದಾರೆ ಅವರು. ಹಾಗೂ ಅವರು ಕೂಡ ಕೈ ಜೋಡಿಸ್ತಿದ್ದಾರೆ. ಈ ಕಾರ್ಯಕ್ರಮ ಅದೇ ಬರೀ ಈ 3 ಗ್ರಾಮದ್ದು ಕೂಡ ಸಾಕಾಗಲಿಕ್ಕಿಲ್ಲ. ಊರಿನ ಈ ದೇವರ ಮೇಲಿನ ಕಾರಣಿಕಕ್ಕೆ ಒಪ್ಪಿಕೊಂಡು ಪರ ಊರಿಂದ ಕೂಡ ದಾನಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ನಮಗೆ ಯಶಸ್ವಿ ಮಾಡಿಕೊಡಬೇಕು. ಹಾಗೂ ಈ ಕ್ಷೇತ್ರ ಬೆಳಗಬೇಕು, ಹಾಗೂ ಊರು ಕೂಡ ಬೆಳಗಬೇಕಂತೇಳಿ ನಾವು ವಿನಮ್ರ ಮಾಡಿಕೊಳ್ತಿದ್ದೇವೆ ಇದರ ಬಗ್ಗೆ. ಈ ಕೊಡಿಪಾಡಿಯ ಈ ತೀರ್ಥ ಸ್ನಾನದ ಬಗ್ಗೆ ಇಲ್ಲಿಗೆ ಬಂದಿರುವಂಥ ಭಕ್ತರು ಹೇಳುವುದೇನು ಅಂತ ಕೇಳಿದ್ರೆ ಅವರನ್ನೇ ಮಾತಾಡಿಸ್ತಾ ಹೋಗ್ತೀವಿ. ಈಗಾಗಲೇ ಇಲ್ಲಿ ತೀರ್ಥ ಸ್ನಾನವನ್ನು ಈಗಷ್ಟೇ ಮುಗಿಸಿರುವಂಥ ಒಬ್ಬರು ವ್ಯಕ್ತಿ ಇದ್ದಾರೆ. ಸರ್ ನಮಸ್ತೆ, ಏನು ಹೆಸರು ನಿಮ್ಮದು? ಪ್ರಸಾದ್ ಸರ್. ಓಕೆ, ಎಲ್ಲಿಂದ ಬಂದಿರಿ? ಬಲ್ನಾಡು. ಹೌದು. ಏನು ಇದರ ಬಗ್ಗೆ ನಿಮಗೆ ಹೇಗೆ ಗೊತ್ತು? ಅಂದರೆ ಸರ್ ಮುಂಚೆ ಕೇಳಿ ಗೊತ್ತು. ನಾನು ಆ್ಯಕ್ಚುಲಿ ಕಾಲಲ್ಲಿ ಕೆಡು ಇತ್ತು, ಅದಕ್ಕೋಸ್ಕರ ಒಂದು ನೆನೆಸ್ಕೊಂಡಿದ್ದೆ. ಅದು ಸಂಪೂರ್ಣ ಕಮ್ಮಿ ಆಗಿದೆ ಸರ್. ಅದೇ ರೀತಿ ಈ ವರ್ಷ ಮದುವೆ ಕೂಡ ಆಯಿತು. ಮಿಸ್ಸಸ್ ಮನೆ ಇಲ್ಲೇ ಪಕ್ಕನೇ. ಇಲ್ಲೇ ಪಕ್ಕ? ಹೌದು ಸರ್. ನಿಮಗೆ ಕೆಡು ಆಸೆಯಾಗಿದೆ? ಹೌದು. ಮಿಸ್ಸಸ್ ಏನು ಹೇಳ್ತೀವಿ ಈ ಒಂದು ತೀರ್ಥ ಸ್ನಾನದ ಬಗ್ಗೆ? ನಾವೊಂದೇ ಮೊದಲೇ ನಮ್ಮದು ಊರು, ಮೊದಲಿಂದ ಸಣ್ಣ ವಯಸ್ಸಿಂದ ಬರ್ತಿದ್ವಿ. ತುಂಬ ಜನ ಬರ್ತಾರೆ ಇಲ್ಲಿ, ಎಲ್ರಿಗೂ ಆಗ್ತದೆ ಅವರು ಹೇಳಿದ್ದೆಲ್ಲ. ಚರ್ಮ ರೋಗ ಎಲ್ಲ ಗುಣ ಆಗ್ತದೆ. ಬಹಳಷ್ಟು ಜನ ಬರ್ತಾರೆ. ಹೌದು, ತುಂಬ ಜನ. ಅಂತದ್ದು ಅನುಭವ ಆಗಿದೆಯಾ? ಇಲ್ಲ, ನಾವು ನಂಬ್ತೇವೆ, ಬರ್ತೇವೆ ಪ್ರತಿ ವರ್ಷ. ಹೌದು, ಅವರಿಗಾಗಿದೆ ಅಂತೆ. ನೀವೇ ಹೇಳಿದ? ಇಲ್ಲ ಇಲ್ಲ, ಮೊದಲು ಅದು ಮದುವೆಗೆ 3 ತಿಂಗಳಾದಷ್ಟೇ ಸರ್. ಅದಕ್ಕಿಂತ ಮೊದಲು ಇದ್ರದ್ದು ಬಗ್ಗೆ ಗೊತ್ತಿತ್ತು ಸರ್. ಈಗ ಇಲ್ಲಿಗೆ ನೇಪ ಇವರು ಇದ್ದಾರೆ ಅಂತ ಹೇಳಿ ಆಗಾಗ ಬರ್ತಾ ಇರ್ಬೋದು ಇನ್ನೊಂದ್ಸಲ. ಹೌದು ಸರ್, ಬಂದಿದ್ದೇವೆ. ದೇವಸ್ಥಾನಕ್ಕೆ 2-3 ಸಲ ಬಂದಿದ್ದೇವೆ. ಬಹಳಷ್ಟು ಭಕ್ತರು ಈಗ ಮಾತಾಡ್ತಾರೆ. ಎಂಚ ಇರೆಗೆ ಮುಲ್ಪದ ತೀರ್ಥಸ್ನಾನದ ಬಗ್ಗೆ ಎಂಚ ಗೊತ್ತಾಂಡು? ಎಂಕಲಿಗೆ ಪಣ್ಣಿ ಮುಲ್ಪದ ಅವು ಒಂದೇಟು ಮೇಂಡ ಪೂರ ಇನ್ನು ಚರ್ಮ ವ್ಯಾಧಿ ಪೂರ ಕಮ್ಮಿ ಆಪುಂಡು ಒಂದು ಪಂಡೇರ ದೋಷ ಕೆಡು ಪೂರ ಇತ್ತನು ಕಾರಡು ಪೂರ ಪೋಂಡು ಮೂಲ್ ಪನ್ನೆ ಬಕ್ಕ ತೀರ್ಥ ಸ್ನಾನ ಮಲ್ಪ ಅಂದ ಪರಕೆ ಮಂಡ ಅಂದ ಕೆಡು ಸುಮಾರು ಇತ್ತನ ಅಂದ ಮಸ್ತ್ ಇತ್ತನು ಕಾರಡು ಪೂರ ಪೋಂಡು ಓಕೆ ಸರ್ ಏತ್ ವರ್ಷದಿಂದ ಚೀಟಿ ಬರಂದಿಲ್ಲ? ಏನು ಸುಮಾರು ಒಂಜಿ 5 ವರ್ಷ ಬರಂದು. ಓಕೆ, ಪ್ರತಿ ತೀರ್ಥ ಸ್ನಾನ ಮಲ್ಪೋರು ಅಂದು ಮಲ್ಪೋರು. ದಾದ ಮಾತ ಪರಕೆ ಅಂತದ್ದು ಪರಕ್ಕೆ ಅಂದತ್ತು ಇಂಚ ಒಂಜಿ ಭಕ್ತಿಡು ಬರ್ಪನೆ. ಹಾಂ, ಭಕ್ತಿಡು ಚರ್ಮ ರೋಗ ಅಂದು ಪೂರ ವಾದ್ಯ ಆಪುಣ ಬಂಡದು ಅಂಚ ಮಾತಾಡೋಲ್ಲ ಬರ್ಪನೆ. ಅಕ್ಕ ಎಷ್ಟು ವರ್ಷದಿಂದ ಬರ್ತಿದ್ದೀರಿ? ಸುಮಾರು ಜನ ಪಂತಾರ ಅಂತ ಗೊತ್ತಾಗ ನಾವು ನಮ್ಮ ಮುಲ್ತಕ್ಲಿ ಅಂಚೆ ಗೊತ್ತಿದ್ರೆ ಪಂಡಾತಿ ದಾದ ಮಾತ ಆಪುಣ ತೀರ್ಥಸ್ಥಾನ ಮಂಡ ಚರ್ಮ ರೋಗ ಇತ್ತು ಕೆಡು ಬೂರ್ನೈಕ್ ವಾ ತಿಂಗಳು ಏ ಪಾಪು ಇದು ಪನ್ಪನ ಸೋಣದ ಅಮಾವಾಸ್ಯೆ ತೀರ್ಥಸ್ನಾನ ಮಾಡ್ತಾರೆ. ನಮಸ್ತೆ. ನಮಸ್ತೆ. ಎಷ್ಟು ವರ್ಷದಿಂದ ಮಾಡ್ತೀರಿ? ನಾನು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ. ಎಲ್ಲಿಂದ ಬಂದದ್ದು? ನಾನು ಪುತ್ತೂರು ಸಾಲ್ಮಾರದಿಂದ ಬಂದಿರೋದು. ಓಕೆ, ಹೇಗೆ ಗೊತ್ತಾಯ್ತು ಇಲ್ಲಿಯ ಬಗ್ಗೆ? ಅಂದರೆ ನಮ್ಮ ಕಸಿನ್ಸ್ ಎಲ್ಲ ಇಲ್ಲೇ ಇರೋದು, ನೇಬರ್ಸ್. ಸೊ ಅವ್ರು ನನಗೆ ಹೇಳಿದರು ಚರ್ಮ ರೋಗ ಏನುಂಟು, ನಿವಾರಣೆ ಆಗ್ತದೆ ಅಂತ. ಸೊ ಫಸ್ಟ್ ಟೈಮ್ ಬರ್ತಿರೋದು ನಾನು. ನಮ್ಮ ಮನಸ್ಸಲ್ಲಿ ಏನೋ ಇಷ್ಟ ಇತ್ತು, ಅದನ್ನು ಈ ಮುಖಾಂತರ ಒಂದು ಅದೇ ಮಾಡಿಕೊಳ್ಳುವ ಅಂತ. ಈಗ ಅಲ್ಲಿ ಬೇಡ್ಕೊಂಡಿದ್ದೀರಿ? ಹೌದು. ಮೇಡಮ್, ನಾವು ಇಲ್ಲಿ ಬಂದು 3 ವರ್ಷ ಆಯಿತು. ಅಂದರೆ ಇಲ್ಲಿಗೆ ಸ್ನಾನಕ್ಕೆ 2ನೇ ವರ್ಷ ಆಯಿತು. ಅಂದರೆ ನನಗೇನು ಪ್ರಾಬ್ಲಮ್ ಇರಲಿಲ್ಲ, ಆದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಎಲ್ಲರೂ ಹೇಳ್ತಾ ಇದ್ರು ಈ ಥರ ಪ್ರಾಬ್ಲಮ್ ಇದ್ದರೆ ಆಗುತ್ತೆ ಅಂತೇಳಿ. ಹಾಗೆ ನನ್ನ ಹಸ್ಬೆಂಡಿಗೆ ಮೈಯಲ್ಲೆಲ್ಲ ವೈಟ್ ಥರ ಬಂದಿತ್ತು. ಅವರು ಹಾಗೆ ಇಲ್ಲಿ ಹರಕೆ ಹೊತ್ಕೊಂಡು ಹೋಗಿದ್ರೆ ಕಲ್ದೋಷ ಬಂದು ಇಲ್ಲಿ ಸ್ನಾನ ಮಾಡಿ ಹೋದ್ರು. ಕ್ಲೀನ್ ಆಗಿದೆ, ಯಾವ ಪ್ರಾಬ್ಲಮ್ ಇಲ್ಲ. ಏತ್ ವರ್ಷದಿಂದ ತೀರ್ಥ ಸ್ನಾನ ಮಲ್ತೊಂದಲ್ಲಾರೆ? ಏನು ಪುಟ್ಟು ಬಳಕ್ತನ ಊರು ಏನು ಏತು ವರ್ಷ ಒಂದು ಪನೇರ ಒಂಜಿ ಎಂಕ್ ಪ್ರಯಾಂಡ್ ಅದಕ್ಕೂ 25 ವರ್ಷ ಪ್ರಯಾಂಡ್ ಅದಿಂಚೆ ಎಂಕ್ಲೆ ಎನ್ನ ಅಜ್ಜಿ ದಾಯ್ತ ಕ್ರಮ ಎಂಚಂದು ಕ್ರಮ ಎಂಚ ಕ್ರಮ ಉಂದು ದಾಯ್ತವನ್ನ ನಂಗೆ ಒಂಜಿ ಕಷ್ಟ ಬರ್ಪುಂಡತ ಅಪ್ಪಾಗ ಪಣ್ಪುನ ಎಂಕ್ಲ ದೇವರಿಗೆ ಇಂಚಿನ ಒಂಜಿ ಪರಕೆ ಗೊರ್ಪುಂಡು ಪರಕೆ ದಾದ ಮಾತ ಈಡೇಡ್ದುಂಡು ಎಂಕ್ಲೆಗ್ ಮಾತ ಕೆಲಸ ಒಂದು ದೇವರನ ಒಂದೆಟ್ಟು ಅನುಗ್ರಹ ಬರ್ತೀನಿ. ಮಾತೆಟ್ಲ ಅನುಗ್ರಹ ಆತಂದು ಅಂದು ಎಣ್ಣಿನ ಪೂರ ಆತಂದು ಎಣ್ಣಿನ ಆತಂದು ಬುಕ್ ಕೆಡಿ ಇತ್ತಂಡ ಕುಡ್ಡು ಬರಕ್ಕೆ
ಬೊಕ್ಕ ಬಳಂತಿಯರಿ ಬೊಕ್ಕ ಆರಿ ಇಂದು ಇತ್ತಂಡ ಎಂಚಿನ ದಲ ಮಾರಿ ಇತ್ತನಾಗ ಇನ್ನು ಎಂಕ್ಲು ಮೂಡೆದಾರಿ ಪಾಡ್ಬೋದು ಬಂಡ ಮೂಡೆದಾರಿ ಇಲ್ಲ ಆಪುಂಡು ಮೂಡೆದಾರಿ ನಿಗ್ಲೆಗ್ ಬೋಡೈನ ದಾದ ಮತ್ತು ಆವುಡು ಪೂರ ಆತನ ಆತನ. ಎಷ್ಟು ವರ್ಷದಿಂದ ತೀರ್ಥಸ್ನಾನ ಇಲ್ಲ ಈ ಶುರು ಈ ವರ್ಷ ಶುರು. ಹೇಗೆ ನಿಮಗೆ ಹೇಗೆ ಗೊತ್ತಾಯ್ತು? ಎಲ್ಲಿ ಅವರು ನೀವು? ನಾವು ಹೊರಕಡಿ ಮಂಜೇಶ್ವರದಿಂದ ಇಲ್ಲಿಗೆ ತೀರ್ಥಸ್ನಾನ ಮಾಡಲಿಕ್ಕೆ ಅಂತ ಬಂದಿದ್ದೀರಿ. ಹೇಗೆ ಗೊತ್ತು ನಿಮಗೆಲ್ಲ? ಅದು ವಾಟ್ಸಪ್ನಲ್ಲಿ ಗೊತ್ತಾಯಿತು. ಮತ್ತು ನಾವು ಅವರು ನಮ್ಮ ಸಂಬಂಧದವರು ಬೇಡಿದ್ರು, ಕಿಡು ಎಲ್ಲ ಇತ್ತು ಕಾಲಲ್ಲಿ, ಅದೆಲ್ಲ ಹೋದರೆ ಬಂದು ತೀರ್ಥಸ್ನಾನ ಮಾಡ್ತೀವಿ ಅಂತ ಈಗ ಹೋಗಿದ್ದೆಲ್ಲ, ಹಾಗಾಗಿ ಬಂದಿದ್ದು. ಬರ್ತಾ ಇದ್ದೀರಿ? ನಾನು ಬರ್ತಾ ಇರ್ತೇನೆ ಸಾಧಾರಣ. ಇದು ಈ ಚರ್ಮ ರೋಗ ಅಥವಾ ಇದು ಕೆಡು ಅಂಥದ್ದೆಲ್ಲ ಇದ್ದರೆ ನಿವಾರಣೆ ಆಗ್ತದೆ. ಆಗಿದೆ ನಮಗೆ ಸ್ವತಃ ಮಕ್ಕಳಿಗೆ ಕಾಲಲ್ಲೆಲ್ಲ ಇತ್ತು ಕೆಡು, ಅದು ನಿವಾರಣೆ ಆಗಿದೆ. ಇಲ್ಲಿ ಹಿಡಿದು ಬಂತು ಆಯಿತು. ನಾನು ವರ್ಷದಲ್ಲಿ ಬರ್ಬೇಕು ತಪ್ಪುಜ ಇದೀಗ ಮತ್ತೆ ಕಾರ್ಣಿಕಲ ಉಂಟು ಭಕ್ತಿ ಅಂದಂದು ಮೂಲು ತೀರ್ಥ ಸ್ನಾನ ಅಂತ ಹೇಳಿದಕ್ಕೆ ಹೆಚ್ಚಿನ ಈ ಚರ್ಮವ್ಯಾಧಿ ಸಂಬಂಧಪಟ್ಟ ಕೆಡು ಪೂರ ಅನೇಕ ರೋಗಗಳು ಮುಲ್ಪ ಮೀದು ಬತ್ತು ಅವೆಣ್ಣೆ ಮರ್ದ ಅದು ತುಮ್ಮದಾಗಲ ಗಂಗೆಯಲ್ಲಿ ಬತ್ತನ ತೀರ್ಥ ಅಂದು ವಾಡಿಕೆ ಉಂಟು. ವರ್ಷ ವಾಡಿಕೆ ಒಂದು ಗಂಗೆ ಅವು ಒಂದು ಋಷಿಮುನಿ ಮುಲ್ಪಡ್ದು ಕಾಶಿ ಬತ್ತನ ತೀರ್ಥ ಅಂದು ಮುಲ್ಪ ಐತೆ ನಿಕ್ಲೆ ಊರ್ದಾಗ್ಲೆ ಗೊತ್ತುಂಟು ದಾದ ಮಾತ ಕಾಯಿಲೆ ವಾಸಿ ಹಾಕೊಂಡು ಕೆಡು ಚರ್ಮವ್ಯಾಧಿ ಸಂಬಂಧಪಟ್ಟ ಹೆಚ್ಚಾದ ಚರ್ಮ ಅದು ಮೈ ಫಸ್ಟ್ ಕೆಡು ಅಂತಾರೆ ಹೆಚ್ಚಾದ ಓಕೆ ಚರ್ಮ ಸುಬ್ಬ ಅಂದು ಚರ್ಮ ಮಸ್ತ್ ಉಂಡತಿ ಪೂರ ಹೆಚ್ಚಿನ ಕಾಯಿಲೆ ಬರೋದು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಈ ವರ್ಷ ಬರೋದಷ್ಟೇ. ನಾನು ಮಗ ಬರ್ತಾ ಇದ್ದಾನೆ ಯಾವಾಗಲೂ. ನನಗೆ ದೇವಸ್ಥಾನ ನೋಡಬೇಕು ಅಂತ ಬಂದದ್ದು. ಮಗನಿಗೆ ವಾಸಿಯಾಗಿದೆ ಎಂತಾದ್ರೂ ಇತ್ತ? ಇಲ್ಲ, ಏನಿರಲಿಲ್ಲ. ಭಕ್ತಿಯಿಂದ ಮಾಡೋದು? ಹೌದು, ಭಕ್ತಿಯಿಂದ ಬರೋದು. ಮತ್ತು ನನಗೊಂದು ಮೈಯೆಲ್ಲ ತುರಿಕೆ ಈಗ, ಅದಕ್ಕೋಸ್ಕರ ಸ್ನಾನ ಮಾಡುವಾಗ ಕೇಳಿಕೊಂಡೆ ದೇವರ ಹತ್ತಿರ ಗುಣ ಆಗಬೇಕು ಅಂತ. ಹಾಗೆ ಸ್ನಾನ ಮಾಡಿ. ನಿಮ್ಮ ಹೆಸರು? ಕೋಮಲ. ಕೆಡು ಇತ್ತು ಕೈಯಲ್ಲಿ, ಅದಕ್ಕೆ ಹರಕೆ ಹೇಳ್ಕೊಂಡದ್ದು ಹುರುಳಿ ಕಾಳು ಬಿಟ್ಟರೆ ಹೋಗ್ತದೆ ಅಂತ. ಹಾಗೆ ಹೋಗಿದೆ. ಹೋದ್ರಿಂದ ಬಂದದ್ದು. ಹೌದು. ಕೆಡುವಿಗೆ ಮದ್ದು ಮಾಡಿ ಹೋದಲ್ಲ? ಹರಕೆ ಇಲ್ಲ, ಹರಕೆ ಹೇಳಿ ಹೋದ್ದು. ಮದ್ದು ಮಾಡಿ ಹೋಗ್ಲಿಲ್ಲ, ಅದು ಹೋಗ್ಲಿಲ್ಲ, ಹರಕೆ ಹೇಳಿ ಹೋದ್ದು. ಎಂತ ಹೆಸರು ನಿಮ್ದು? ಪೂರ್ಣಿಮಾ. ನೀವು ಇಲ್ಲಿಗೆ ಬರಲಿಕ್ಕೆ ಕಾರಣ ಏನು? ನನ್ನ ಗಂಡನಿಗೆ ಕಾಲಲ್ಲಿ ಆಣಿ ಬಂತು. ಅದು 1 ವರ್ಷ ಮೊದಲೇ ಹರಕೆ ಹೇಳಿದ್ದಾರೆ. ಇಲ್ಲಿ ಬಂದರೆ ಇಲ್ಲಿ ಅಕ್ಕಿ ಹಾಕಿ ಕೈ ಮುಗಿದು ಹೋದರೆ, ಸ್ನಾನ ಮಾಡಿ ಹೋದರೆ ಅದು ಹೋಗ್ತದೆ ಅಂತ. ಇನ್ನು ಮೊನ್ನೆವರೆಗಿತ್ತು. ಮೊನ್ನೆ ಇವತ್ತಿನ ಪೇಪರ್ ನೋಡೋಕೆ ಇವತ್ತು ಇಲ್ಲಿ ತೀರ್ಥ ಅಂತ ಗೊತ್ತಾಯಿತು. ಮರು ದಿವಸ ನೋಡೋ ಕಾಲಲ್ಲಿ ಬರ್ತೇವೆ ಅಂತ ಹೇಳಿದರು. ಹೋಗುವಂತ ಹೇಳಿದರು. ಹೋಗಿ ಪೂಜೆ ಮಾಡಿ ಬರುವ ಅಂತ. ಮರು ದಿವಸ ನೋಡುವಾಗ ಆಣಿ ಇಲ್ಲ. ಮೊನ್ನೆ ಇತ್ತು, ನೀವು ಇಲ್ಲಿಗೆ ಬರ್ತೀವಿ ಅಂತ ಹೇಳಿದರೆ ಆಣಿ ಹೋಯ್ತು. ಹಾಗೆ ಬಹಳ ಆದಷ್ಟು ಬರ್ತಾ ಇರ್ತೇವೆ. ನನಗೂ ಕೈಯೆಲ್ಲ ನೋವು ಅದೆಲ್ಲ ಗುಣ ಆಗಬೇಕು. ಬರುವ ವರ್ಷ ಬರುವಾಗ ಎಲ್ಲ ಗುಣ ಆಗಬೇಕು. ಮುಂಚಿಂದ ಇಲ್ಲಿ ನಾವು ಚಿಕ್ಕಂದಿನ ಬರ್ತಾ ಇದ್ದೇವೆ. ನಾವಂದರೆ ಇಲ್ಲಿ ಏನಂದರೆ ನಮಗೆ ಈ ಕೆಡು ಇಂಥ ಮೇಯಲ್ಲಿ ಏನಾದರೂ ಇದ್ದಿದ್ದರೆ ಇಲ್ಲಿ ಹರಕೆ ಅಡಿಕೊಂಡ ಒಂದು ಅಕ್ಕಿ, ಒಂದು ಮುಡಿ ಅಂದರೆ ಒಂದು ಹಿಡಿಯಷ್ಟು, ಮತ್ತೊಂದು ಹುರುಳಿ. ನೀವು ಕೆಡು ಏನಾದರೂ ಇದ್ದರೆ ಹರಕೆ ಹೇಳಿಕೊಂಡ್ರೆ ನೀವು ಸೋನ ಸಂಕ್ರಮಣ ಅಂತ ತುಳುವಿನಲ್ಲಿ ಹೇಳ್ತೇವೆ. ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿದರೆ ಎಲ್ಲ ನಿರ್ವಹಣೆ ಆಗ್ತದೆ. ಈಗ ಮೇಡಮ್ ಅವರು ಹೇಳಿದ ಹಾಗೆ ಎಲ್ಲ ನಿರ್ವಹಣೆ, ಅದೆಲ್ಲ ಈ ದೇವರ ಅನುಗ್ರಹ ಕೃಪೆ. ಈ ಒಂದು ತೀರ್ಥ ಸ್ನಾನದ ಬಗ್ಗೆ ಅಥವಾ ಕೊಡಿಪ್ಪಾಡಿ ತೀರ್ಥದ ಬಗ್ಗೆ ಇಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ನನ್ನ ಹೆಸರು ಗಿರಿಧರಗೌಡ ಗೋಮುಖ ಅಂತೇಳಿ. ಈ ತೀರ್ಥ ಸ್ನಾನದ ಬಗ್ಗೆ ಅಥವಾ ಈ ಕೊಡಿಪ್ಪಾಡಿ ತೀರ್ಥದ ವಿಶೇಷತೆ? ಕೊಡಿಪ್ಪಾಡಿ ತೀರ್ಥ ಅಂತಂದರೆ ಅದು ಬಹಳ ವರ್ಷಗಳ ಒಂದು ಇತಿಹಾಸ ಇರುವಂಥ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಾವಾಗಲೂ ಶ್ರಾವಣ ಅಮಾವಾಸ್ಯೆಯ ದಿವಸ ವಿಶೇಷವಾಗಿ ಇಲ್ಲಿಗೆ ಹರಕೆ ತೀರಿಸಿಕೊಳ್ಳಂತೇಳಿ ತುಂಬ ಜನ ಊರಿನ ಹಾಗೂ ಪರ ಊರಿನ ಭಕ್ತಾದಿಗಳು ಬಂದು ತಮ್ಮ ಶರೀರದಲ್ಲಿರುವಂತಹ ಚರ್ಮ ರೋಗಕ್ಕೆ ಹರಕೆಯನ್ನು ಹೇಳಿರ್ತಾರೆ. ಅದು ಹೋದ ಕೂಡಲೇ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಹರಕೆಯನ್ನು ತೀರಿಸಲಿಕ್ಕೋಸ್ಕರ ಈ ಒಂದು ಕೆರೆಯಲ್ಲಿ ತೀರ್ಥಸ್ನಾನವನ್ನು ಮಾಡಿ ದೇವರಿಗೆ ಸೇವೆಯನ್ನು ಸಮರ್ಪಿಸಿ ಅವರು ಹೋಗ್ತಾರೆ. ಅದು ಮೊದಲಿನಿಂದಲೂ ಒಂದು ನಡೆದುಕೊಂಡು ಬಂದಂತಹ ಒಂದು ವಾಡಿಕೆ. ಈಗಲೂ ಕೂಡ ಅಷ್ಟೇ, ಪ್ರತಿ ವರ್ಷವೂ ವರ್ಷಕ್ಕಿಂತ ವರ್ಷಕ್ಕೆ
ಜಾಸ್ತಿ ಆಗ್ತಾ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಈಗಲೂ ಕೂಡ ಅಷ್ಟೇ, ಇವತ್ತು ಬೆಳಿಗ್ಗೆ 5:30 ಗಂಟೆಗೆ ಗಂಗಾ ಪೂಜೆ ಆಗಿ ದೇವರಿಗೆ ತೀರ್ಥವನ್ನು ಸಮರ್ಪಿಸಿದ ನಂತರ ಭಕ್ತಾದಿಗಳಿಗೆ ಇಲ್ಲಿ ಸ್ನಾನವನ್ನು ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಕೊಡಿಪ್ಪಾಡಿಯ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಕೊಡಿಪ್ಪಾಡಿ ತೀರ್ಥ ಬಹಳ ಅದ್ಧೂರಿಯಾಗಿ ನೆರವೇರಿದೆ. ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಭಕ್ತರು ಕೊಡಿಪ್ಪಾಡಿ ತೀರ್ಥದಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಇಷ್ಟಾರ್ಥಗಳು ಈಡೇರಿದಂತಹ ಖುಷಿಯಲ್ಲಿ ಹಲವರಿದ್ದರೆ, ಇನ್ನೂ ಹರಕೆ ಕಟ್ಟಿಕೊಂಡವರು ಕೂಡ ಇಲ್ಲಿಗೆ ಆಗಮಿಸಿ ಮುಂದಿನ ಸಲ ನಾವು ಬಂದು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತೇವೆ, ನಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅನ್ನುವಂಥ ಹರಕೆಯನ್ನು ಕಟ್ಕೊಂಡಿದ್ದಾರೆ. ಕೇವಲ ಚರ್ಮವ್ಯಾಧಿ, ಅದರ ಜೊತೆಗೆ ಕೆಡು, ಅದರ ಜೊತೆಗೆ ಆಣಿ ಅನ್ನುವಂಥದ್ದು, ಕಾಲಿನಡಿಯಲ್ಲಿರುವಂಥ ಆಣಿ, ಇವೆಲ್ಲವೂ ಕೂಡ ವಾಸಿಯಾಗಿದೆ ಅನ್ನುವಂಥದ್ದನ್ನು ಇಲ್ಲಿಯ ಭಕ್ತರು ಬಹಳ ವಿಶೇಷವಾಗಿ ನಂಬಿಕೆಯಿಂದ ಹೇಳ್ತಾರೆ. ಜೊತೆಗೆ ಅವರದ್ದೆಲ್ಲ ಗುಣಮುಖ ಆದಂತಹ ಸಂಭ್ರಮ ಅಥವಾ ಈ ವ್ಯಾಧಿಗಳಿಂದ ಮುಕ್ತರಾದಂಥ ಖುಷಿ ಅವರಲ್ಲಿ ಕಾಣ್ತಾ ಇದೆ. ಇದು ಕೊಡಿಪ್ಪಾಡಿ ತೀರ್ಥದ ವಿಶೇಷ ವರದಿ. ನಿಶಾ ಕಿರಣ್, ಗೌತಮ್ ಶೆಟ್ಟಿ ಮತ್ತು ಧನುಷ್ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಕೊಡಿಪ್ಪಾಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.